ಈಗ ಬಹಳ ಒಂದು ಟ್ರೆಂಡ್ ಆಗಿದೆ. ಯಾಕೆಂದರೆ ಈ ಜರ್ಸಿ ಲಾಂಚ್ ಸುಮಾರು ಒಂದು 5 ವರ್ಷಗಳ ಹಿಂದೆ ಎಲ್ಲಿ ಕೂಡ ಇರಲಿಲ್ಲ. ಯಾವತ್ತು UCB ಎಂಬ ಸಂಘಟನೆ ಸ್ಥಾಪನೆ ಆಯಿತು ಅವತ್ತಿನಿಂದ ಈ ಜರ್ಸಿ ಲಾಂಚ್ ಕಾರ್ಯಕ್ರಮ ಅದೊಂದು ಟ್ರೆಂಡ್ ಆಗಿ ಬಂತು. ಈಗ ಪಂದ್ಯಾಟಕ್ಕಿಂತ ಬಹಳ ಜೋರಾಗಿ ನಡೆಯುವುದು ಜರ್ಸಿ ಲಾಂಚ್. ಈಗ ತಾನೇ ಒಂದು ಕಾರ್ಯಕ್ರಮ ಮುಗಿಸಿ ನಾವು ಬಂದಿದ್ದೇವೆ, ನಾವು ಅಧ್ಯಕ್ಷರು ಇಲ್ಲಿರುವವರೆಲ್ಲ ಇದ್ರು. ಅಲ್ಲಿ ಬಹಳ ಇದೇ ರೀತಿ ಅದ್ದೂರಿಯಾಗಿ ಅವರು ಆಯೋಜಿಸಿದ್ದಾರೆ. ಇನ್ನು ಕೂಡ ಅನೇಕ ದಿನಕ್ಕೆ 2-3 ಜರ್ಸಿ ಲಾಂಚ್ ಕಾರ್ಯಕ್ರಮ ಉಂಟು. ಯಾವುದನ್ನು ಬಿಡುದು ಯಾವುದಕ್ಕೆ ಹೋಗುದಂತ ನಮಗೆ ಆಗ್ತದೆ. ನಾವೊಂದು ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳುವಾಗ ನೌಶಾದ್ ಅವರು ನಮಗೆ ಒಂದು ಬಾರಿ ಫೋನ್ ಮಾಡಿದ್ರು, ಆದಷ್ಟು ಬೇಗ ಬನ್ನಿ ಅಂತ. ಹೇಗಾದರೂ ನಾವು ಅದನ್ನು ಪೂರ್ತಿ ಮಾಡಿಯೇ ಬಂದಿದ್ದೇವೆ. ನಾವು ಇನ್ನು ಕೂಡ ಅನೇಕ ಕಾರ್ಯಕ್ರಮ ಉಂಟು. ಏನೇ ಆಗಲಿ ನಮಗೆ ಗೆಲ್ಲುವುದು ಮುಖ್ಯ ಅಲ್ಲ, ನಾವು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ, ಭಾಗವಹಿಸುವುದು ಮುಖ್ಯ. ನಾವು ಗೆಲ್ಲಲಿಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. 14 ತಂಡ ಉಂಟು. ಟ್ರೋಫಿ ತೆಗೆದು 1 ತಂಡ ಮಾತ್ರ, ಫೈನಲ್ಗೆ ಬರೋದು 2 ತಂಡ ಮಾತ್ರ. 10 ತಂಡಕ್ಕೆ ಖಂಡಿತವಾಗಿ ಸೋಲಲೇಬೇಕು. ಒಂದು ತಂಡ ಗೆಲ್ಲಬೇಕಾದ್ರೆ ಇನ್ನೊಂದು ಪಂದ್ಯ ಸೋಲಲೇಬೇಕು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಸೋಲನ್ನು ಗೆಲುವನ್ನು ಎರಡನ್ನೂ ನಾವು ಸ್ವಾಗತಿಸಬೇಕು. ಸೋತ ಕೂಡಲೇ ನಿರಾಸೆ ಪಟ್ಟು ಏನಾದರೂ ಕಿರಿಕಿರಿ ಮಾಡಿ ಆರ್ಗನೈಸರ್ ಮೇಲೆ ಏನಾದರೂ ಆರೋಪ ಮಾಡೋದು ಇದೆಲ್ಲ ಕೆಲವರಿಗೆ ಇರ್ತದೆ. ಅದು ಇರಬಾರ್ದು ಅಂತ ನಾನು ಹೇಳುದು. ಯಾಕೆಂದರೆ ನನಗಿದು ತುಂಬ ಅನುಭವ ಉಂಟು. ಇದು ಈಗ ಒಂದು ಪಂದ್ಯಕೂಟ ಆಯೋಜನೆ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು, ಬಹಳ ಕಷ್ಟ. ಏಕೆಂದರೆ ಇದಕ್ಕೆ ಮೈನ್ ಹಣ ಬೇಕು, ಹಣ, ಫೈನಾನ್ಸ್ ಇದಕ್ಕೆ ಮುಖ್ಯವಾದದ್ದು ಅದು. ಏಕೆಂದರೆ ಇದು ಎಲ್ಲರಿಗೆ ನೋಡಿ, ಒಂದು ಈಗ UPL ಯಶಸ್ವಿ ಆದರೆ ಅದಕ್ಕೆ ಎಲ್ಲರೂ ಕಾರಣ ಹೇಳ್ತಾರೆ, ಎಲ್ಲರೂ. ಅದು ಫ್ಲಾಪ್ ಆದರೆ ಎಲ್ಲೋ ಅಧ್ಯಕ್ಷರ ತಲೆಗೆ ಹಾಕಿ ಹೋಗ್ತಾರೆ. ಇದು ನನ್ನ ಅನುಭವ ಹೇಳುದು. ಯಾರಾದರೂ ಒಬ್ಬ ಅಧ್ಯಕ್ಷರ ವಿಚಾರವಾಗಿ ಆರ್ಟಿಕಲ್ ಬರೆದರೆ UPL ಬಹಳ ಯಶಸ್ವಿಯಾಗಿದೆ, UCB ಅನ್ನು 1-2 ವರ್ಷಗಳ ಕಾಲ ಒಳ್ಳೆ ನಡೆಸಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾಂಕು ಅದೇನು ಅವರ ಹೆಸರು ಮಾತ್ರ ಹೇಳುದು, ನಾವಿಲ್ವಾ? ಸಾಲ ಆದರೆ ಯಾರೂ ಇಲ್ಲ, ಅಧ್ಯಕ್ಷರು ಮಾತ್ರ. ಅದನ್ನೆಲ್ಲ ಭರಿಸಬೇಕು ಅಧ್ಯಕ್ಷರು ಮಾತ್ರ. ಹಾಗೆ ಆಗಬಾರ್ದು. ನಾವು ಸಮಿತಿಯಲ್ಲಿರುವಾಗ ಒಂದು ವೇಳೆ ನೋಡಿ, ನನಗೆ ಗೊತ್ತಿದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫ್ಲಡ್ ಲೈಟ್ ಮ್ಯಾಚ್ ಎಲ್ಲೋ ಫ್ಲಾಫೇ ಆದದ್ದು. ಫ್ಲಾಫ್ ಎಂದರೆ ಪಂದ್ಯಾಟ ಚೆಂದ ಆಗ್ತದೆ, ಆದರೆ ಲಾಸ್, ನಷ್ಟ. ಇದು ನನಗೆ ಗೊತ್ತಿರುವಂಥ ವಿಚಾರ. ಎಲ್ಲರೂ ಹೇಳ್ತಾರೆ, ಲೈಟಿಂಗ್ ಹಾಕೋರು ಹೇಳ್ತಾರೆ, ಎಲ್ಲರೂ ನಮಗೆ ಹಣ ಕೊನೆಗೆ ಇಡುವುದೇನು ಸರಿ, ಆದರೆ ಉಲ್ಲಾಲದಲ್ಲಿ ಮಾತ್ರ ಆ ರೀತಿ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅದೊಂದು ನಮ್ಮ ಉಲ್ಲಾಲಕ್ಕೆ ಒಂದು ಕಪ್ಪು ಚುಕ್ಕೆ ಬರಬಾರ್ದು. ಆ ರೀತಿ ನಾವು ನಡೆಸ್ಕೊಳ್ಬೇಕು. ನೋಡಿ, ನಮ್ಮ ಅಧ್ಯಕ್ಷರು ನಿನ್ನೆ ಮೀಟಿಂಗಲ್ಲಿ ಹೇಳಿದರು, ನನ್ನ ತಂದೆ ಹುಷಾರಿಲ್ಲ, ಆರೋಗ್ಯ ಸರಿಯಿಲ್ಲ. ಒಂದು ಕಡೆ ನನಗೆ ಅದುಂಟು ತಲೆಯಲ್ಲಿ. ನನಗೆ ಇದಕ್ಕಿಂತ ಮುಖ್ಯ ಅದು. ಅದರೊಟ್ಟಿಗೆ ಇದು ನನ್ನೊಂದು ಪ್ರತಿಷ್ಠೆಯ ವಿಚಾರ. ಇದು ಒಂದು ವೇಳೆ ಇದು ಫ್ಲಾಪ್ ಆದರೆ ನನ್ನ ಇಡೀ ಕ್ಯಾರಿಯರೇ ಹಾಳಾಗ್ಬೋದು ಅಂತ ಹೇಳಿದರು. ನನಗೆ ತುಂಬ ನೋವಾಯಿತು. ಅವರು ಹೇಳುವಾಗ ನನಗೆ ನೋವಾಯಿತು. ಆದರೆ ನೋಡಿ, ನೀವು ಆಡುವಾಗ ಒಂದು ಡಿಸಿಪ್ಲೈನ್, ಶಿಸ್ತುಬದ್ಧವಾಗಿ ಆಡಿ ಸೋಲು ಮತ್ತು ಗೆಲುವನ್ನು ಎರಡನ್ನೂ ಸ್ವಾಗತ ಮಾಡಬೇಕೆಂದು ನಾನು ನಿಮಗೆ ಸಲಹೆ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ಎಲ್ಲರ ಉತ್ಸಾಹ, ಆವೇಶ ಶಿಸ್ತುಬದ್ಧವಾಗಿರಬೇಕು ಮತ್ತು ಸೋಲು ಹಾಗೂ ಗೆಲುವು ಇವೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ತಮ್ಮ ಭಾಷಣದ ಹೇಳಿದಂತಹ UCB ಇದರ ಮಾಜಿ ಅಧ್ಯಕ್ಷರಾದಂತಹ ಜನಾಬ್ ಖಲೀಲ್ ರವರಿಗೆ ಕೃತಜ್ಞತೆಗಳು. ಜನಾಬ್ ಅಬ್ದುಲ್ ರಹಮಾನ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಮಿಲ್ಲತ್ ಫ್ರಾನ್ಸ್ ಇದರ ಜರ್ಸಿ ಲಾಂಚ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾದ ನನ್ನ ಆತ್ಮೀಯರು ಆದಂತಹ UB ಸಲೀಂ ರವರೇ, ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಇದರ ಮಾಜಿ ಅಧ್ಯಕ್ಷರಾದಂತಹ ಖಲೀಲ್ ಉಲ್ಲಾಲ್ ರವರೇ, UCB ಇದರ ಉಪಾಧ್ಯಕ್ಷರಾದಂತಹ ಮೊಯ್ದೀನ್ ರವರೇ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನನ್ನ ಎಲ್ಲ ಆತ್ಮೀಯ ಸಹೋದರ ಬಂಧುಗಳೇ, ಮಿಲ್ಲತ್ ಫ್ರಾನ್ಸ್ ಇದರ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೇ, ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಜರ್ಸಿ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಕ್ರಿಕೆಟ್ನ ಬಗ್ಗೆ ಬಹಳಷ್ಟು ವಿವರವಾಗಿ
ನಮ್ಮ ಮಾಜಿ ಅಧ್ಯಕ್ಷ ಖಲೀಲ್ ಉಲಾಲ್ರವರು ಹೇಳಿದ್ದಾರೆ. ನಾನು ಜಾಸ್ತಿಯನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಟೆಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಹಲಕೋಟೆ ಇದರ ಅಧ್ಯಕ್ಷರಾಗಿದ್ದುಕೊಂಡು ನನ್ನ ನೆರೆಯ ಮಿಲ್ಲತ್ ಫ್ರೆಂಡ್ಸ್ ಇದರೊಂದಿಗೆ ಎಲ್ಲ ವಿಷಯಗಳನ್ನು ಕೂಡ ಚರ್ಚೆ ಮಾಡಿ ನನ್ನೊಂದಿಗೂ ಕೂಡ ಅವರು ಹಲವಾರು ವಿಷಯಗಳನ್ನು ಕೇಳಿ ಸಲಹೆಗಳನ್ನು ಪಡೆಯುತ್ತಿದ್ದಾರೆ. ನಾನು ಹೇಳುವುದು ಏನೆಂದರೆ, ಇಲ್ಲಿನ ಆಟಗಾರರು ಬಹಳ ಅದೃಷ್ಟವಂತರು. ಯಾಕಂತ ಹೇಳಿದರೆ ಆಟಗಾರರಿಗೆ ಸಿಗುವಂತಹ ಸ್ನೇಹ, ಕಾಳಜಿ, ಜವಾಬ್ದಾರಿ ಬಹಳಷ್ಟಿದೆ. ಕ್ರೀಡಾಂಗಣದಲ್ಲಿ ಆಟಗಾರರಿಗೆ ಸಿಗುವಷ್ಟು ಸ್ನೇಹಿತರು ಇನ್ಯಾರು ಸಿಗಲಿಕ್ಕಿಲ್ಲ. ಆದರೆ ಈ ಸ್ನೇಹವನ್ನು ಉಳಿಸಿಕೊಳ್ಳುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕಷ್ಟೇ. ಅದು ಕ್ರೀಡೆ. ಮಿಲ್ಲತ್ ಫ್ರೆಂಡ್ಸ್ ಬರೀ ಕ್ರೀಡೆಯಲ್ಲಿ ಮಾತ್ರ ಇಲ್ಲಿ ಇರುವುದಲ್ಲ, ಬದಲಾಗಿ ಸಮಾಜ ಸೇವೆಯಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಕ್ಲಬ್ಬಿನ ಅವಶ್ಯಕತೆ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ 3 ತಿಂಗಳಾಯಿತು ಇಲ್ಲಿ ಒಂದು ಬಾಡಿಗೆ ರೂಪದಲ್ಲಿ ಕ್ಲಬ್ಬನ್ನು ಮಾಡಿಕೊಂಡಿದ್ದಾರೆ. ಮಿಲ್ಲತ್ ಫ್ರೆಂಡ್ಸ್ ಇವರು ಕೊರೋನಾದ ಸಂದರ್ಭದಲ್ಲಿ ಬಡಬಗ್ಗರಿಗೆ, ಅರ್ಹ ಕುಟುಂಬಗಳಿಗೆ ರೇಷನ್ಗಳನ್ನು ಒದಗಿಸಿಕೊಡುವುದರ ಮೂಲಕ, ರಂಜಾನ್ನ ಸಂದರ್ಭದಲ್ಲೂ ಕೂಡ ಅರ್ಹ ಕುಟುಂಬಗಳಿಗೆ ರೇಷನ್ಗಳನ್ನು ಒದಗಿಸಿಕೊಡುವುದರ ಮೂಲಕ ಕಡು ಬಡತನದಲ್ಲಿದ್ದಂತಹ ಅರ್ಹ ಕುಟುಂಬಗಳಿಗೆ ತಿಂಗಳ ರೇಷನ್ಗಳನ್ನು ಕೊಡುವುದರ ಮೂಲಕ ಹಲವಾರು ಸಮಾಜ ಸೇವೆ ಮಾಡುವುದರ ಮೂಲಕ ಈ ಪ್ರದೇಶದ ಹಿರಿಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಸಂಘಟನೆಯಾಗಿದೆ. ಆದರೆ ಅವರ ಮುಂದಿನ ಯೋಜನೆ ಬಹಳ ಇದೆ. ರಕ್ತದಾನ ಶಿಬಿರವನ್ನು ಮಾಡಬೇಕು, ಮಾದಕ ದ್ರವ್ಯದ ಬಗ್ಗೆ ಜನಜಾಗೃತಿ ಶಿಬಿರವನ್ನು ಮಾಡಬೇಕು, ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಮಾಡಬೇಕು, ಸ್ಕಾಲರ್ಶಿಪ್ ಮಾಹಿತಿ ಶಿಬಿರವನ್ನು ಮಾಡಬೇಕು ಎಂಬ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಆದರೆ ನಾನೊಂದು ಈ ಪ್ರದೇಶದ ದಾನಿಗಳಲ್ಲಿ ಒಂದು ವಿನಂತಿಯನ್ನ ಮಾಡುತ್ತಿದ್ದೇನೆ. ಯಾಕೆಂತ ಹೇಳಿದರೆ, ಅವರಿಗೆ ಯಾರಾದರೂ ಮುಂದೆ ಬಂದು ಅವರು ಮಾಡುವ ಕೆಲಸಗಳನ್ನು ಮನಗಂಡು ಅವರಿಗೆ 1-2 ಸೆನ್ಸ್ ಜಾಗವನ್ನು ಯಾರಾದರೂ ದಾನ ಮಾಡುವವರು ಇದ್ದರೆ ಎದುರು ಬಂದು ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ, ಆ ಒಂದು ಜಾಗ ಸಿಕ್ಕಿದರೆ ಅವರೊಂದು ಕಟ್ಟಡವನ್ನು ಕಟ್ಟಿಕೊಂಡು ಬರೀ ಕ್ಯಾರಂ ಆಡಲಿಕ್ಕೆ ಮಾತ್ರ ಅಲ್ಲ ಕಟ್ಟಡ, ಬದಲಾಗಿ ಆ ಕಟ್ಟಡದಲ್ಲಿ ಸ್ಕಾಲರ್ಶಿಪ್ ಮಾಹಿತಿ ಶಿಬಿರ, ಜನಸೇವಾ ಕೇಂದ್ರವನ್ನು ಸ್ಥಾಪಿಸಿಕೊಂಡು ಈ ಪ್ರದೇಶದ ಜನರಿಗೆ ಏನಾದರೂ ಅನುಕೂಲವಾಗಬೇಕು ಎಂಬ ನೇರ ಉದ್ದೇಶವನ್ನು ಇಟ್ಟುಕೊಂಡು ಆ ಕೆಲಸ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಯಾರಾದರೂ ದಾನಿಗಳಿದ್ರೆ ಮುಂದೆ ಬಂದು ಅವರಿಗೆ ಅದೊಂದು ಕೆಲಸವನ್ನು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲರೂ ಕುಟುಂಬಸ್ಥರು. ನಮ್ಮ ಮನೆಯ ಜವಾಬ್ದಾರಿಯನ್ನು ಮೊದಲು ನಿರ್ವಹಿಸಿ ನಂತರ ನಮ್ಮ ತಂಡ ಆಟ ಅಂತ ನೋಡಿದರೆ ಅದಕ್ಕಿಂತಲೂ ಬೇರೆ ನಮಗೆ ನೆಮ್ಮದಿ ಇರಲಿಕ್ಕಿಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಕ್ರೀಡಾಂಗಣದಲ್ಲಿ ಆಟಗಾರರು ತಂಡದ ನಾಯಕ ನಿರ್ದೇಶನವನ್ನು ಪಾಲಿಸ್ತಾ ಯಾವುದೇ ಅಹಿತಕರ ಸನ್ನಿವೇಶಕ್ಕೆ ಆಸ್ಪದ ಕೊಡದಂತೆ, ಒಂದು ವೇಳೆ ಅಂತಹ ಸನ್ನಿವೇಶ ಬಂದರೆ ಕ್ರೀಡಾ ನಿರ್ವಾಹಕರು, ತೀರ್ಪುಗಾರರು, ತಂಡದ ನಾಯಕರು ಸಮರ್ಥವಾಗಿ ಬಗೆಹರಿಸುವಲ್ಲಿ ನಮ್ಮ ನಿಲುವು ಇರಬೇಕಾಗಿದೆ. ಉಲ್ಲಾಲ್ ಪ್ರೀಮಿಯರ್ ಲೀಗ್ ಶಿಸ್ತುಬದ್ಧ ಕಾರ್ಯವೈಖರಿ ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸುವಲ್ಲಿ ಪ್ರತಿಯೊಂದು ತಂಡದ ಎಲ್ಲ ಆಟಗಾರರು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಕೊಂಡು ನನ್ನ ಮಾತನ್ನು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಮಿಲ್ಲತ್. ಧೈರ್ಯದಿಂದ ಎದುರಾಳಿಯನ್ನು ಎದುರಿಸಲು ಶಕ್ತವಿರುವ, ಮಾನವೀಯತೆಯ ಹೃದಯದಿಂದ ಎಲ್ಲರನ್ನೂ ಸಂತೋಷದಿಂದ ಕಾಣುವ, ಗೆಲ್ಲುವ ನಿರ್ಣಾಯಕ ಭಾಗವನ್ನು ಪ್ರತಿ ಆಟಗಾರರು ನಿರ್ಧರಿಸಿ ಉತ್ತಮ ಫಲಿತಾಂಶಕ್ಕಾಗಿ ಕ್ರೀಡಾಂಗಣದಲ್ಲಿ ಹೋರಾಡುವ ರಣ ಆಟಗಾರರು ತುಂಬಿರುವಂತಹ ತಂಡ ಮಿಲ್ಲತ್ ಫ್ರೆಂಡ್ಸ್ ಕ್ರಿಕೆಟರ್ಸ್
ತಂಡದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ ನುಡಿದ ಹಳೆಕೋಟೆ ಟೆಸ್ಟ್ ಸ್ಪೋರ್ಟ್ಸ್ ಇದರ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ರಹಮಾನ್ ಹಳೆಕೋಟೆ ಇವರಿಗೆ ಧನ್ಯವಾದಗಳು. ನಂದು ಫಸ್ಟ್ ಆಫ್ ಆಲ್ ಶುಭಾಶಯ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. UCB ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಈ ಸರಿ ಫಸ್ಟ್ ಟೈಮ್ ನಾನು UCB ಬೋರ್ಡನ್ನು ಜಾಯ್ನ್ ಆಗಿದ್ದೇನೆ. ಮತ್ತು ಹೆಚ್ಚು ನನಗೆ ಏನು ಮಾತಾಡಲಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬರುವಾಗ ನಾನು ಮಾತಾಡ್ತೇನೆ. ನಿಮಗೆಲ್ಲರೂ ಶುಭಾಶಯ ಅಂತ ನಾನು ಕಾರ್ಯಕ್ರಮದ ಮುಂದಕ್ಕೆ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾದಂತಹ ಜನಾಬ್ UB ಸಲೀಂರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಾ ಪೋಡಿಯಂಗೆ. ಮಿಲ್ಲತ್ ಫ್ರೆಂಡ್ಸ್ ಕ್ರಿಕೆಟರ್ಸ್, ಗ್ಲಾಡಿಯೇಟರ್ಸ್, ಚಾಂಪಿಯನ್ಸ್ ಆಫ್ UPL ನಿಮಗೆ ಮೊತ್ತ ಮೊದಲೇ ಶುಭಾಶಯವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಬಿರುದು ಮರೆಮಾಚಲು ಸಮಯ ಬಂದಿಲ್ಲ. ಅದನ್ನು ಉಳಿಸಿಕೊಳ್ಳುವಂಥ ಸಮಯ ಅವಕಾಶ ನಿಮ್ಮ ಕೈಯಲ್ಲೇ ಉಳಿದಿದೆ. ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಈ ನೂತನ ಸಮವಸ್ತ್ರವನ್ನು ನಮಗೆ ಪರಿಚಯಿಸಲು ಕರೆದಿರ್ತಕ್ಕಂಥ ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ಒಬ್ಬ ಉಪಾಧ್ಯಕ್ಷರುಗಳಾಗಿರ್ತಕ್ಕಂಥ ಮಯ್ಯದ್ಯಾಕನವರೇ, ರಾಜಾರಾಮ್ರವರೇ, ಮಾಜಿ ಅಧ್ಯಕ್ಷರಾದ ಖಲೀಲ್ರವರೇ, ಅದೇ ರೀತಿ ನಮ್ಮ ಇವತ್ತಿನ ಈ ಸಂಸ್ಥೆಯ ಅಧ್ಯಕ್ಷರಾದ ಖಲೀಲ್ರವರೇ, ಅದೇ ರೀತಿ ಸ್ಥಳೀಯ SDPI ನಾಯಕರು ಆದಂಥವರು, ನಮ್ಮ ಆತ್ಮೀಯರು ಆದಂಥ ನಿಜಾಮ್ರವರೇ, ನಮ್ಮ ಸಂಸ್ಥೆಯ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ರಾಮನ್ರವರು, ಅದೇ ರೀತಿ ನಮ್ಮ UTK ಫ್ಯಾನ್ಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ನಜೀರ್ ಅವರೇ, ಅದೇ ರೀತಿ ನಿರೂಪಣೆ ಮಾಡಿದ ರಫೀಕ್ರವರೇ, ನೌಶಾದ್ರವರೇ, ಈ ಥರ ಎಲ್ಲ ನನಗೆಲ್ಲ ಈಗ ಕಣ್ಣಿಗೆ ಕಾಣ್ತಾ ಇದ್ದಲ್ಲ ಲೈಟ್ ಹೊಡೆಯುವಾಗ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಂಡು ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರೇ, ಅಭಿಮಾನಿ ಬಂಧುಗಳೇ, ಅದಕ್ಕಿಂತಲೂ ಜಾಸ್ತಿಯಾಗಿ ಅಲ್ಲಿ ಒಬ್ಬರು ಬಿಳಿ ಟಿ ಶರ್ಟ್ ಹಾಕಿ ಕೂತಿದ್ದಾರೆ. ಬಹುಶಃ ನಿಮಗೆ ನಾನು ಭಾವಿಸಿದ್ದೇನೆ ತಮಗೆ ಯಾರಿಗೂ ಅವರ ಸತ್ಯ ಪರಿಚಯ ಇಲ್ಲ ಅಂತ ಹೇಳ್ಕೊಂಡು ಕೇವಲ ಇಲ್ಲಿ ಈಗ ಮನೆ ಮಾಡಿಕೊಂಡು ಕೂತಿರ್ಬೋದು, ಆದರೆ ಅವರ ಪರಿಚಯ ಇಲ್ಲ. ಅವರ ಪರಿಚಯವನ್ನು ಕೊಟ್ಟು ನನ್ನ ಮಾತನ್ನು ಪ್ರಾರಂಭಿಸಲಿಕ್ಕಿದ್ದೇನೆ. ಅಲ್ಲಿ ಕೂತವರು ಮುಸ್ತಾಕ್ ಅಂತ ಅವ್ರ ಹೆಸರು. ಅವರು ನಾನು ಎಳೆಯ ವಯಸ್ಸಿನಲ್ಲಿ ನನ್ನ ಜಾಸ್ತಿಯಾಗಿ ಮಂಗಳೂರಿನಲ್ಲಿದ್ದೆ. ಯಾವತ್ತು ನೋಡಿದ್ರು ನೆಹರು ಮೈದಾನದಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯಕೂಟ ನಡೆದ್ರು ಅಲ್ಲಿ ಮ್ಯಾಂಗ್ಳೂರ್ 11 ಆಡ್ತಾ ಇದ್ದೆ. ಯಾವುದರಲ್ಲಿ? ಮ್ಯಾಂಗ್ಳೂರ್ 11. ಆ ತಂಡದಲ್ಲಿ ಕನಿಷ್ಠ ಪಕ್ಷ 25ರಿಂದ 30 ವರ್ಷಗಳ ಕಾಲ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ಆಡಿದಂಥ ಆಟಗಾರರು. ಅಂಡರ್ ಆರ್ಮ್ ಕ್ರಿಕೆಟ್ ಇತಿಹಾಸದಲ್ಲಿ ಗೋರಿ ಇಕ್ಬಾಲ್, ಸೂರಜ್ ಎಲ್ಲ ಒಂದು ಹಂತದಲ್ಲಿ ಬಂದಿದ್ರೆ ಅದಕ್ಕಿಂತ ಮೊದಲೇ ನಮ್ಮ ಮುಸ್ತಾಕ್ರವರು ಆಡ್ತಾ ಇದ್ರು. ಅವರ ಪರಿಚಯವನ್ನು ಕೊಟ್ಟು ನಾನು ಮಾತಾಡ್ಲಿಕ್ಕಿದ್ದೇನೆ. ಈ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ನಾನು ಅಧ್ಯಕ್ಷ ಆಗುವುದಕ್ಕಿಂತ ಮೊದಲೇ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪಂದ್ಯಕೂಟ ನಡೆಸ್ತಾ ಬಂದಿದ್ದಾರೆ ಎಲ್ಲರೂ ಭಾಳ ಯಶಸ್ವಿಯಾಗಿ. ನಾನು ಬಂದ ಮೇಲೆ ಕಳೆದ ಬಾರಿ ಕೂಡ ನಡೆಸಬೇಕಾಗಿತ್ತು. ಕಾರಣಾಂತರದಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉರುಸ್ ಸಮಾರಂಭ ಅಂತ 2 ತಿಂಗಳ ಕಾಲದಲ್ಲಿ ಯಾವುದೇ ಕಾರ್ಯಕ್ರಮ ಉಲ್ಲಾಳದಲ್ಲಿ ನಡೆಸಲಿಕ್ಕೆ ಅದು ಸುಲಭ ಸಾಧ್ಯತೆ ವಿಚಾರವಾಗಿಲ್ಲ. ಅದೊಂದು ಭಾಳ ಸವಾಲಾಗಿತ್ತು. ಅದಕ್ಕೆ ಮುಂದೂಡ್ಕೊಂಡು ಹೋದಾಗ ಮತ್ತೆ ರಮದಾನ್ ತಿಂಗಳು ಪ್ರಾರಂಭ ಆಯಿತು. ಅದಾದ ಮೇಲೆ ಮಳೆಯ ಮುನ್ಸೂಚನೆ ಬಂತು. ಪ್ರೀ ಮಾನ್ಸೂನ್ ಪ್ರಾರಂಭ ಆಗ್ತದೆ ಅಂತ ಹೇಳುವ ಕಾರಣದಿಂದ ಮೇ ತಿಂಗಳಲ್ಲಿ ಆಗಲಿಲ್ಲ ನಡೆಸಲಿಕ್ಕೆ. ಆದ್ದರಿಂದಾಗಿ ಸಮಯಕ್ಕೆ ಎಲ್ಲ ನಮ್ಮ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ತಂಡದವರು ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಕೂಡ ಕಾಯ್ತಾ ಇದ್ರು. ಅದೆಲ್ಲ ಯೋಜನೆ ಹಾಕಿದಂಥ ರೀತಿಯಲ್ಲಿ ಇದುವರೆಗೂ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೀತಾ ಬಂದಿದೆ. ಮುಂದೆ ಇನ್ನು 3 ದಿವಸಗಳಲ್ಲಿ ಬಹುನಿರೀಕ್ಷಿತ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪಂದ್ಯಕೂಟ ಐತಿಹಾಸಿಕವಾಗಿ ಯಶಸ್ವಿಗೊಳಿಸಲು ತಾವೆಲ್ಲರೂ ಬದ್ಧರಾಗಿದ್ದೀರಿ ಅಂತ ನಾನು ನಂಬಿಕೊಂಡಿದ್ದೇನೆ. ಅದೇ ರೀತಿ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಬಾರಿ ಎಲ್ಲ ತಂಡಗಳನ್ನು ಸೋಲಿಸಿಕೊಂಡು ನೀವು ಫೈನಲ್ ಹಂತದಲ್ಲಿ ಚಾಂಪಿಯನ್ಸ್ ಆಗಿ ಮೂಡಿ ಬಂದಿರುವುದನ್ನು ನಾನು ಈ ಸಂದರ್ಭದಲ್ಲಿ ಈಗಾಗಲೇ ಒಮ್ಮೆ ನೆನಪಿಸಿದ್ದೇನೆ. ಮತ್ತೊಮ್ಮೆ ನಿಮಗೆ ನಾನು ಅಭಿನಂದನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ತಂಡ ಕೇವಲ ಚಾಂಪಿಯನ್ಸ್ ಆಗಿ ಮಾತ್ರ ಮೂಡಿ ಬಂದಿರುವುದಲ್ಲ, ನಿಮ್ಮಲ್ಲಿರ್ತಕ್ಕಂಥ ಶಿಸ್ತನ್ನು ಕೂಡ ನಾನು ನಿಮಗೆ ಮತ್ತೊಮ್ಮೆ ಇಲ್ಲಿ ಶ್ಲಾಘನೆಯನ್ನು ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಪರವಾಗಿ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ನೀವು ಮಾದರಿಯಾಗಿ ಬಂದಿದ್ದೀರಾ ಶಿಸ್ತನ್ನು ಪಾಲಿಸುವುದರಲ್ಲಿ. ಕ್ರಿಕೆಟ್ಗೆ ಇದೀಗಾಗಲೇ ರಾಮಣ್ಣ ಅವರು ಒಂದು ಮಾತು ಹೇಳಿದರು,
ನಿಮ್ಮ ಅಂದರೆ ಕೇವಲ ಮಿಲ್ಲತ್ ಗ್ಲಾಡಿಯೇಟರ್ಸ್ ಅನ್ನ ಮಾತ್ರ ಅಲ್ಲ, 14 ತಂಡಗಳು ಫ್ರಾಂಚೈಸಿಗಳು ಈ ಉಲ್ಲಾಲ್ ಪ್ರೀಮಿಯರ್ ಲೀಗ್ನಲ್ಲಿ ಆಡಲಿಕ್ಕಿದೆ. ಈ ಎಲ್ಲ ತಂಡದ ಆಟಗಾರರಿಗೂ ನಾನು ಸಮಯ ಸಿಕ್ಕಾಗೆಲ್ಲ ಹೇಳ್ತಾ ಇದ್ದೇನೆ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನಿಮ್ಮಲ್ಲಿ ಒಂದು ವೇಳೆ ಇಲ್ಲದಿದ್ದರೆ ಕ್ರಿಕೆಟ್ ಆಟಗಾರನಾಗಲು ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಮೊದಲನೇದಾಗಿ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನು ಬರ್ಕೊಂಡು ಕೊಟ್ಟಿದೆ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್, ಅದನ್ನು ಪಾಲನೆ ಮಾಡಬೇಕಾದದ್ದು ನಿಮ್ಮ ಧರ್ಮ. ಒಂದು ವೇಳೆ ಉತ್ತಮ ಆಟಗಾರನಾಗಬೇಕಾದ್ರೆ ಅವನು ಅದನ್ನು ಪಾಲನೆ ಮಾಡಬೇಕಾದ ಅವನ ಧರ್ಮ. ಅದನ್ನು ಪಾಲಿಸಿದಾಗ ಮಾತ್ರ ನಿಮ್ಮ ವೈಯಕ್ತಿಕವಾಗಿ ನೀವು ಒಬ್ಬ ಆಟಗಾರ, ನಿಮ್ಮ ತಂಡದ ಗೌರವ, ಅದೇ ರೀತಿ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಕೂಡ ನೀವು ಒಂದು ಗೌರವ ಕೊಟ್ಟಂತಾಗ್ತದಂತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಕ್ಕೆ ಕೂಡ ಇವತ್ತು ಮಾತಾಡಿ ಸಾಕಾಗಿದೆ. ಇವತ್ತು ಇನ್ನೂ ಅನೇಕ ದಿನಗಳಿವೆ ಮಾತಾಡಲಿಕ್ಕೆ, ಆದ್ದರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ನಾನು ಬಯಸುವುದಿಲ್ಲ. ಏನೇ ಇದ್ರೂ ನಿಮ್ಮ ಕಾರ್ಯಕ್ರಮದ ಕೂಡ ಬಹಳ ಯಶಸ್ವಿಯಾಗಿ ಕೂಡ ಬಹಳ ವಿಜೃಂಭಣೆಯಿಂದ ನೀವು ಆಯೋಜಿಸಿದ್ದೀರಾ. ನಾನು ಏನು ಭಾವಿಸಿದ ಅದಕ್ಕಿಂತಲೂ ಬಹಳ ಹೆಚ್ಚು ಯಶಸ್ವಿಯಾಗಿ ನೀವು ಈ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ. ನಿಮಗೆ ಕೂಡ ಅದಕ್ಕೆ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇವತ್ತು ಕೂತ್ಕೊಳ್ಬೇಕಾಗಿದ್ದು, ಅವ್ರು ಎಲ್ಲಿ ಕೂರೋ ವೇದಿಕೆಯಲ್ಲಿ ಕೂತ್ಕೊಳ್ಳುವುದಿಲ್ಲ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾರಣ ನಮ್ಮ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ನ ಒಂದು ಆಧಾರ ಸ್ತಂಭ ಅವರು ಕೂಡ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸುಲೇಮಾನ್ ರವರು ವೇದಿಕೆ ಮುಂಭಾಗದಲ್ಲಿ ಕೂರ್ತಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ, ಅನೇಕ ಮಂದಿ ಜನರಿದ್ದಾರೆ, ನನ್ನ ಮಿತ್ರರು, ನನಗೆ ಅಶ್ರಫ್ ರವರು ಇದ್ದಾರೆ, ಅದೇ ರೀತಿ ಅನೇಕ ಮಂದಿ ಇದ್ದಾರೆ. ತಮಗೆಲ್ಲರಿಗೂ ನಾವು ಗೌರವವನ್ನು ಸಲ್ಲಿಸ್ತಾ ನನ್ನ ಮಾತನ್ನ ನನಗೆ ಅವಕಾಶ ಕೊಟ್ಟಿರುವುದಕ್ಕೆ ತಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಿ ನಾನು ಕೊನೆಯದಾಗಿ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ 8:00 ತಾವು ನಿಗದಿಗೊಳಿಸಿದ್ದೀರಿ. ನಿಮ್ಮ ನಿಗದಿಗೆ ಪ್ರಕಾರ ನನಗೆ ಬಂದು ತಲುಪಲಿಕ್ಕೆ ಆಗಲಿಲ್ಲ. ಕಾರಣ ಇದೇ ರೀತಿ ಬೇರೆ ಕಡೆ ಕೂಡ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಕಾರ್ಯಕ್ರಮ ಮುಗಿಯುವಾಗ ಬಹಳ ತಡವಾಗಿತ್ತು. ಆದರೂ ಕೂಡ ನಾವೆಲ್ಲರೂ ಎದ್ದು ಓಡಿ ಬಂದಿದ್ದೇವೆ, ಅಲ್ಲಿ ಊಟಕ್ಕೆ ನಿಲ್ಲಿಲ್ಲ. ಕಾರಣ ನೀವು ಇಲ್ಲಿ ಕಾಯ್ತಾ ಇದ್ದೀರಿ ಅಂತ ಹೇಳ್ಕೊಂಡು. ಆದ್ದರಿಂದಾಗಿ ತಮ್ಮ ಕ್ಷಮೆಯನ್ನು ಕೋರ್ತಾ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕೆ ತಮಗೆಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸಿ ನಿಮಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್, ಶುಭವಾಗಲಿ ಅಂತ ಶುಭಾಶಯವನ್ನು ಸಲ್ಲಿಸೋಣ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾದು ಕುಳಿತಿರುತ್ತಾರೆ ಎಂಬುದೊಂದು ಕಟು ಸತ್ಯ. ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಗೆಲುವು ಕೆಲವರಿಗೆ ಆತ್ಮವಿಶ್ವಾಸವನ್ನು ನೀಡಿದರೆ ಇನ್ನು ಕೆಲವರಿಗೆ ಅಹಂಕಾರವನ್ನು ನೀಡುತ್ತದೆ. ಅಹಂಕಾರದಿಂದ ಬೀಗಿದರೆ ಕ್ರಮೇಣ ಆ ಗೆಲುವು ಸೋಲಿನಂಚಿಗೆ ಸೇರುವುದರಲ್ಲಿ ಸಂಶಯವೇ ಇಲ್ಲ. ಅಹಂಕಾರ ಪಡುವವರ ಪಾಲಿಗೆ ಸೇರದೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಎಲ್ಲರೂ ಮೆಚ್ಚುವಂತಹ, ಎಲ್ಲರೂ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಮುನ್ನಡೆದರೆ ಖಂಡಿತವಾಗಿಯೂ ಇತಿಹಾಸವನ್ನು ಸೃಷ್ಟಿಸಬಹುದು. ಉಳ್ಳಾಲ ಪ್ರೀಮಿಯರ್ ಲೀಗ್ ಇದರ 7ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಎನಿಸಿಕೊಂಡಂತಹ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಆ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಎಲ್ಲ ಕ್ರೀಡಾಪಟುಗಳ ಶ್ರಮವಿರಲಿ ಎಂದು ತನ್ನ ಮಾತಿನುದ್ದಕ್ಕೂ ತಂಡಕ್ಕೆ ಶುಭ ಕೋರಿದಂತಹ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾದಂತಹ ಜನಾಬ್ UB ಸಲೀಂ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲರೂ ನಿರೀಕ್ಷೆಯಿಂದ ಕಾದು ಕುಳಿತಿರುವಂತಹ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಜೆರ್ಸಿ ಲಾಂಚಿಂಗ್ ಸೆರೆಮನಿ ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಉಳ್ಳಾಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ಮಿಲ್ಲತ್ ಕ್ರಿಕೆಟರ್ಸ್ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಜೆರ್ಸಿ ಲಾಂಚಿಂಗ್ ಸೆರೆಮನಿ ಬಹಳ ಅದ್ಭುತವಾಗಿ ತಮ್ಮ ಕಣ್ಣ ಮುಂದೆ ಅನಾವರಣಗೊಳ್ಳುತ್ತಾ ಇದೆ. ಎಲ್ಲ ಕ್ರೀಡಾಪಟುಗಳಿಗೆ ಆಲ್ ದ ಬೆಸ್ಟ್ ಅನ್ನುವಂತಹ ಪ್ರೋತ್ಸಾಹಭರಿತ ಉತ್ಸಾಹದ ಮಾತುಗಳನ್ನ ಹೇಳಿಕೊಂಡು ಎಲ್ಲ ಕ್ರೀಡಾಭಿಮಾನಿಗಳು ಚಪ್ಪಾಳೆಯ ಮೂಲಕ ಮಿಲ್ಲತ್ ಹಾಗೂ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಮಿಲ್ಲತ್ ಸ್ಪೋರ್ಟ್ಸ್ ಕ್ರಿಕೆಟರ್ಸ್ ಇದರ ನೇತೃತ್ವದ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡಕ್ಕೆ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ಕ್ರೀಡಾಪಟುಗಳ ಸಮವಸ್ತ್ರವನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳು ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ವಿಷಯವನ್ನ ಹಾಗೂ ಪ್ರೋತ್ಸಾಹವನ್ನ ನೀಡಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲ ಕ್ರೀಡಾಭಿಮಾನಿಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಇದೀಗ ಮಿಲ್ಲತ್ ಗ್ಲಾಡಿಯೇಟರ್ಸ್ ತಂಡದ ಕ್ರೀಡಾಪಟು ಅನಾವರಣಗೊಂಡಿದೆ. ಗಣ್ಯರಿಗೆ ಧನ್ಯವಾದಗಳು. ಆಟಗಾರರನ್ನ ಒಬ್ಬೊಬ್ಬರ ಉಳ್ಳಾಲ್ ಕ್ರಿಕೆಟ್ ಬೋರ್ಡ್ ಇದು ಆಯೋಜಿಸಿರುವಂತಹ ಉಳ್ಳಾಲ್ ಪ್ರೀಮಿಯರ್ ಲೀಗ್ ಇದರ 8ನೇ ಆವೃತ್ತಿ
ದಿನಾಂಕ 19ರಂದು ಉದ್ಘಾಟನೆಗೊಳ್ಳಲಿದೆ. ಸಮವಸ್ತ್ರ ವಿತರಣೆ ಗ್ಲಾಡಿಯಸ್ ತಂಡದ ಆಟಗಾರರಾದಂತಹ ನಿಸಾರ್ ಕಲ್ಲಾಪು ವೇದಿಕೆಗೆ ಬಂದು ಸಮವಸ್ತ್ರವನ್ನು ಸ್ವೀಕರಿಸಬೇಕು. ಎಲ್ಲರೂ ಚಪ್ಪಾಳೆಯ ಮೂಲಕ ಕ್ರೀಡಾಪಟುವನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ.